ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ 1 ಮತ್ತು 2ನೇ ವತಿಯಿಂದ ಎಂಜಿಎಂ ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ಜೂನ್ 8 ಮತ್ತು 9ರಂದು ಬೆಳಗ್ಗೆ 10 ರಿಂದ 5ರವರೆಗೆ ಸಿಂಡ್ ಎಕ್ಸ್ಪೋ ಬೃಹತ್ ಗೃಹ ಸಾಲ ಮೇಳ ಏರ್ಪಡಿಸಲಾಗಿದೆ. ಪ್ರತಿಷ್ಠಿತ ಬಿಲ್ಡರ್ಗಳಾದ ಅರ್ಚನಾ ಪ್ರಾಜೆಕ್ಟ್, ಗ್ರಾಸ್ ಲ್ಯಾಂಡ್ ಡೆವಲಪರ್ಸ್, ಜಾನ್ ಕನ್ಸ್ಟ್ರಕ್ಷನ್ಸ್, ಕಲ್ಕೂರಾ, ಕೈನ್ ಪ್ರಾಪರ್ಟೀಸ್, ಸಾಯಿರಾಧಾ ಡೆವಲಪರ್ಸ್, ಎಸ್ಎಸ್ ಪ್ರಾಪರ್ಟೀಸ್ ಅವರು ಸಿಂಡ್ ನಿವಾಸ್ ಎಕ್ಸ್ಪೋದಲ್ಲಿ ಭಾಗವಹಿಸಲಿದ್ದಾರೆ. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳುವ ಸದಾವಕಾಶ ಮತ್ತೆ ಬಂದಿದೆ. ಹೌದು, ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ 1 ಮತ್ತು 2 ಉಡುಪಿ ಇವರಿಂದ ಸಿಂಡ್ ನಿವಾಸ್ ಎಕ್ಸ್ಪೋ 2019. ಈ ಸಾಲ ಮೇಳದಲ್ಲಿ ಉಡುಪಿಯ ಪ್ರಸಿದ್ಧ ಬಿಲ್ಡರ್ಸ್ಗಳು ಭಾಗವಹಿಸಲಿದ್ದು, ಜಾಮೀನು ರಹಿತ ಸಾಲ, ಮುಂಗಡ ಪಾವತಿ ಶುಲ್ಕ ಇರುವುದಿಲ್ಲ, ಆದಾಯ ತೆರಿಗೆ ವಿನಾಯಿತಿ, ಸಾಲ ವರ್ಗಾವಣೆ ಮತ್ತು ಟಾಪ್ ಅಪ್ ಸೌಲಭ್ಯ. ಸರ್ವರಿಗೂ ಆದರದ ಸ್ವಾಗತ. ಈ ಸಿಂಡ್ ನಿವಾಸ್ ಎಕ್ಸ್ಪೋ 2019ರಲ್ಲಿ ಭಾಗವಹಿಸುವ ಪ್ರಸಿದ್ಧ ಬಿಲ್ಡರ್ಸ್ಗಳು ಸಾಯಿರಾಧಾ ಡೆವಲಪರ್ಸ್, ಎಸ್ಎಸ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್, ಕಲ್ಕುರಾ ಬಿಲ್ಡರ್ಸ್, ಕೈನ್ ಪ್ರಾಪರ್ಟೀಸ್, ಅರ್ಚನಾ ಪ್ರಾಪರ್ಟೀಸ್, ಗ್ರಾಸ್ ಲ್ಯಾಂಡ್ ಡೆವಲಪರ್ಸ್, ಜಾನ್ ಕನ್ಸ್ಟ್ರಕ್ಷನ್ಸ್ ಇಂಜಿನಿಯರ್ಸ್ ಅಂಡ್ ಡೆವಲಪರ್ಸ್. ಸ್ಪಂದನ ಟಿವಿಯ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಭಾಸ್ಕರ್ ಹಂದೆ, ಮಹಾಪ್ರಬಂಧಕ, ಸಿಂಡಿಕೇಟ್ ಬ್ಯಾಂಕ್ ವಲಯ ಕಚೇರಿ, ಮಣಿಪಾಲ. ತಮಗೆಲ್ಲರಿಗೂ ತಿಳಿದಂತೆ ಸಿಂಡಿಕೇಟ್ ಬ್ಯಾಂಕ್ ದೇಶದ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಒಂದು ಬ್ಯಾಂಕು. ದೇಶದ ಎಲ್ಲ ರಾಜ್ಯಗಳಲ್ಲೂ, ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ತನ್ನ ಜಾಲವನ್ನು ಹೊಂದಿದೆ. ಇವತ್ತಿನ ದಿನ ಸಿಂಡಿಕೇಟ್ ಬ್ಯಾಂಕ್ ದೇಶಾದ್ಯಂತ 4200 ಶಾಖೆಗಳಿಗೂ ಜಾಸ್ತಿಯಾಗಿ ಹಾಗೂ 4300 ATMಗಳಿಗೂ ಜಾಸ್ತಿಯಾಗಿ ತನ್ನ ಗ್ರಾಹಕ ಸಂಪರ್ಕವನ್ನು ಹೊಂದಿದೆ. ಹಾಗೆ ತಮಗೆಲ್ಲರಿಗೂ ತಿಳಿದಂತೆ ಸಿಂಡಿಕೇಟ್ ಬ್ಯಾಂಕ್ ಈ ದೇಶದ ಯಾವ ಆದ್ಯತಾ ಕ್ಷೇತ್ರಗಳು ಇದ್ದಾವೋ ಅದೆಲ್ಲದರಲ್ಲೂ ತನ್ನ ಸಹಾಯ ಹಸ್ತವನ್ನು, ತನ್ನ ಆರ್ಥಿಕ ಸಹಾಯವನ್ನು ಮಾಡ್ತಾ ಬಂದಿದೆ. ಈ ಆದ್ಯತಾ ಕ್ಷೇತ್ರಗಳಲ್ಲಿ ಒಂದು ಈ ಗೃಹ ನಿರ್ಮಾಣ ಎನ್ನುವಂಥದ್ದು. ತಮಗೆಲ್ಲ ತಿಳಿದಂತೆ ನಮ್ಮ ದೇಶದ ಜನಸಂಖ್ಯೆ ಇವತ್ತಿನ ದಿನ 136 ಕೋಟಿಯಾಗಿದೆ. ಜನಸಂಖ್ಯೆಯ ಹೆಚ್ಚಳದ ಪ್ರತಿಶತ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ತಕ್ಕಂತೆ ಜನರಿಗೆ ನಾವು ಹಿಂದಿಯಲ್ಲಿ ಏನು ಹೇಳ್ತೇವೆ, ರೋಟಿ, ಕಪಡ ಅವ್ರ ಮಕಾನ್, ಇದು 3 ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ ಇದೆ. ಊಟ, ಬಟ್ಟೆ ಹಾಗೂ ಮನೆ, ಇವೊಂದು 3 ಅತ್ಯವಶ್ಯಕವಾದಂಥವು. ಹಾಗಿದ್ದ ಕಾರಣ ಪ್ರತಿಯೊಬ್ಬನಿಗೂ ತಾನು ವಾಸಿಸಲು ಒಂದು ಸೂರು ಬೇಕಾಗ್ತದೆ, ಒಂದು ಮನೆ ಬೇಕಾಗ್ತದೆ. ಜನಸಂಖ್ಯೆ ಹೆಚ್ಚಳದಿಂದ ಮನೆಯ ರಿಕ್ವೈರ್ಮೆಂಟ್ ಏನಿದೆ ಅದು ಕೂಡ ಜಾಸ್ತಿ ಆಗಿದೆ, ಬೇಡಿಕೆಗಳು ಜಾಸ್ತಿ ಆಗಿದ್ದಾವೆ. ಹಾಗೆಯೇ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಇದ್ದು ಒಂದೇ ಮನೆಯಲ್ಲಿ 50 ಜನ ವಾಸಿಸ್ತಾ ಇದ್ದರು. ಇವತ್ತು ಆ ಅವಿಭಕ್ತ ಕುಟುಂಬಗಳೆಲ್ಲ ನಶಿಸಿ ಹೋಗಿದ್ದಾವೆ. ಇವತ್ತಿನ ದಿನ ಎಲ್ಲ ಸಣ್ಣ ಸಣ್ಣ ಸಂಸಾರಗಳು, ಇಂಗ್ಲೀಷ್ನಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಏನು ಹೇಳ್ತೇವೆ, ಆದ್ದರಿಂದ ಪ್ರತಿ ಇಬ್ಬರಿಗೂ ಒಂದು ಮನೆ ಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಮುಂಚಿನ ಕಾಲದಲ್ಲಿ 50 ಮಂದಿಗೆ ಒಂದು ಮನೆ ಇದ್ದರೆ ಸಾಕಿತ್ತು. ಆದ್ದರಿಂದ ಮನೆ ಬೇಡಿಕೆ ಜಾಸ್ತಿಯಾಗಿದೆ. ಹಾಗೆ ಹೆಚ್ಚಿನ ಜನ ಹಳ್ಳಿಯಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಆದ್ದರಿಂದ ನಗರ ಪ್ರದೇಶಗಳಲ್ಲಿ ವಾಸಿಸಲಿಕ್ಕೆ ಮನೆಗಳಾಗಲಿ ಅಥವಾ ಫ್ಲ್ಯಾಟ್ಗಳಾಗಲಿ ಇದರ ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲವನ್ನು ಮೀರಿಸುವಂತೆ ಇವತ್ತಿನ ದಿನ ಜನಸಾಮಾನ್ಯರ ಆದಾಯದಲ್ಲಿ ಕೂಡ ಸಾಕಷ್ಟು ವೃದ್ಧಿಯಾಗಿದೆ. ಮನೆಗಳನ್ನು ಕಟ್ಟುವಂತಹ ಒಂದು ಅವರಿಗೆ ಇದು ಬಂದಿದೆ, ಯಾವುದು ಒಂದು ತಾಕತ್ತು ಬಂದಿದೆ, ಒಂದು ಅವರಿಗೆ ಒಂದು ಸಾಮರ್ಥ್ಯ ಬಂದಿದೆ. ಹಾಗಾಗಲಿಕ್ಕೆ ಹೋಗಿ ಅವರಿಗೆ ಒಂದು ಧೈರ್ಯ ಬಂದಿದೆ.
ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಸಿಂಡಿಕೇಟ್ ಬ್ಯಾಂಕ್ ಈ ಹೌಸಿಂಗ್ ಲೋನ್ ಅಥವಾ ಹೋಮ್ ಲೋನ್ ಅಂತ ನಾವು ಏನು ಹೇಳ್ತೀವಿ, ಇದು ಆದ್ಯತಾ ಕ್ಷೇತ್ರದಲ್ಲಿ, ಸರ್ಕಾರದ ಪ್ರಕಾರ ಆದ್ಯತಾ ಕ್ಷೇತ್ರದಲ್ಲಿ ಬರುವಂಥದ್ದು. ಆ ಹೋಮ್ ಲೋನ್ ಅಥವಾ ಹೌಸಿಂಗ್ ಲೋನ್ ಏನಿದೆ, ಮನೆ ಸಾಲ, ಗೃಹ ನಿರ್ಮಾಣ ಸಾಲ ಏನಿದೆ, ಅಥವಾ ಅಪಾರ್ಟ್ಮೆಂಟ್ಗಳಿಗಾಗಲಿ ಅಥವಾ ಫ್ಲ್ಯಾಟ್ಗಳಿಗಾಗಲಿ ಕೊಡುವಂಥ ಸಾಲ ಏನಿದೆ, ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅತ್ಯುತ್ತಮವಾದ ಕಾಂಪಿಟೇಟಿವ್ ರೇಟ್ಸ್ನಲ್ಲಿ, ಕಾಂಪಿಟೇಟಿವ್ ಬಡ್ಡಿದರಗಳಲ್ಲಿ, ಸ್ಪರ್ಧಾತ್ಮಕ ಬಡ್ಡಿದರಗಳಲ್ಲಿ ಇದನ್ನು ಸಾಲಗಳನ್ನು ಕೊಡ್ತಾ ಬಂದಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಉಡುಪಿ, ಮಣಿಪಾಲ, ಕಾಪು, ಮಲ್ಪೆ ಇತರ ಪ್ರದೇಶಗಳಲ್ಲಿ ಜನರಿಗೆ ಅನುಕೂಲ ಆಗುವಂತೆ ನಾವು ಒಂದು ಹೋಮ್ ಲೋನ್ ಎಕ್ಸ್ಪೋ ಅಂತ ಕಳೆದ ಫೆಬ್ರವರಿಯಲ್ಲಿ, ಇದೇ ವರ್ಷದ ಫೆಬ್ರವರಿಯಲ್ಲಿ ಮಾಡಿದ್ದೇವೆ. ಜನರ ಸ್ಪಂದನೆ ಸಾಕಷ್ಟು ಬಂದ ಕಾರಣ ಈಗ 6 ತಿಂಗಳಲ್ಲಿ ಪುನಃ ನಾಳೆ ಹಾಗೂ ನಾಡಿದ್ದು ಜೂನ್ 8 ಮತ್ತು 9ರಂದು ಉಡುಪಿಯ MGM ಕಾಲೇಜಿನ ಗೀತಾಂಜಲಿ ಸಭಾಂಗಣದಲ್ಲಿ ನಾವು 2 ದಿನಗಳ ಹೋಮ್ ಲೋನ್ ಎಕ್ಸ್ಪೋ ಅನ್ನು ನಾವು ಆಚರಿಸ್ತಾ ಇದ್ದೇವೆ. ಕಳೆದ ಬಾರಿಯ ನಮ್ಮ ಎಕ್ಸ್ಪೋದಲ್ಲಿ ಸಾಕಷ್ಟು ಜನರು ಬಂದು ಹಲವಾರು ಮಂದಿ ಅದರಲ್ಲಿ ಗೃಹ ಸಾಲಗಳನ್ನು ನಮ್ಮ ಬ್ಯಾಂಕಿಂದ ತಗೊಂಡಿದ್ದಾರೆ. ಈಗ ನಾಳೆ ಹಾಗೂ ನಾಡಿದ್ದಿನ 2 ದಿನಗಳ ಹೋಮ್ ಲೋನ್ ಎಕ್ಸ್ಪೋ ಏನಿದೆ, ಸಿನ್ನಿವಾಸ್ ಎಕ್ಸ್ಪೋ ಅಂತ ನಾವು ಏನು ಹೇಳ್ತೀವಿ, ಸಿಂಡಿಕೇಟ್ ಬ್ಯಾಂಕ್ ಇದನ್ನು ಆಯೋಜಿಸ್ತಾ ಇದೆ MGM ಕಾಲೇಜಿನಲ್ಲಿ. ಇದರಲ್ಲಿ ಕೂಡ ಸಾಕಷ್ಟು ಜನರು ಬರುವ ನಮಗೆ ದೃಢವಾದ ನಂಬಿಕೆ ಇದೆ. ನಾವು ಕೂಡ ಆನ್ ದ ಸ್ಪಾಟ್ ಸ್ಯಾಂಕ್ಷನ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬರುವಂತಹ ಗ್ರಾಹಕರು ತಮ್ಮ ಆದಾಯ 3 ವರ್ಷಗಳ ಆದಾಯ ತೆರಿಗೆ ಪಾವತಿಯ ರೆಕಾರ್ಡ್ಸನ್ನು ಹಾಗೂ ತಮ್ಮ ಇನ್ಕಮ್ ಪ್ರೂಫ್ ಮತ್ತು ತಮ್ಮ ಐಡೆಂಟಿಟಿ ಪ್ರೂಫ್ ಏನಿದೆ ಅದನ್ನು ತಗೊಂಡು ಬಂದರೆ ನಮ್ಮಲ್ಲಿ ನಾವು ಅಲ್ಲೇ ಕೂತು ಆನ್ ದ ಸ್ಪಾಟಲ್ಲಿ ಎಷ್ಟು ಎಲಿಜಿಬಿಲಿಟಿ ಬರ್ತದೆ ಅದನ್ನು ನೋಡಿಬಿಟ್ಟು ಆನ್ ದ ಸ್ಪಾಟ್ ಸ್ಯಾಂಕ್ಷನ್ ಕೊಡುವಂಥ, ಇನ್ ಪ್ರಿನ್ಸಿಪಲ್ ಸ್ಯಾಂಕ್ಷನ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಒಂದು ಉಡುಪಿಯ MGM ಕಾಲೇಜಿನ ಗೀತಾಂಜಲಿ ಸಭಾಭವನದಲ್ಲಿ ನಾಳೆ ಹಾಗೂ ನಾಡಿದ್ದು ನಡೆಯಲಿರುವಂತಹ ಈ ಒಂದು ಹೋಮ್ ಲೋನ್ ಎಕ್ಸ್ಪೋ ಏನಿದೆ, ಗೃಹ ಸಾಲದ ಹಬ್ಬ ಅಂತ ನಾವು ಏನು ಹೇಳ್ತೀವಿ ಏನಿದೆ, ಅದರಲ್ಲಿ ಹಲವಾರು ಪ್ರತಿಷ್ಠಿತ ಬಿಲ್ಡರ್ಗಳು ಭಾಗವಹಿಸಲಿದ್ದಾರೆ. ಸಾಯಿರಾದ ಬಿಲ್ಡರ್ಸ್, ಸಾಯಿರಾದ ಡೆವಲಪರ್ಸ್, SS ಪ್ರಾಪರ್ಟೀಸ್ ಲಿಮಿಟೆಡ್, ಕಲ್ಕೂರಾ ಬಿಲ್ಡರ್ಸ್, ಕೈನ್ ಪ್ರಾಪರ್ಟೀಸ್, ಅರ್ಚನಾ ಪ್ರಾಜೆಕ್ಟ್ಸ್, ಗ್ರಾಸ್ಲ್ಯಾಂಡ್ಸ್ ಡೆವಲಪರ್ಸ್ ಹಾಗೂ ಜಾನ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಆ್ಯಂಡ್ ಡೆವಲಪರ್ಸ್. ಅವರು ಈ ಉಡುಪಿ ಮಣಿಪಾಲ ಏರಿಯಾದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ಅತ್ಯುತ್ತಮವಾದಂತಹ ಪ್ರಾಜೆಕ್ಟ್ಗಳನ್ನು ಮಾಡಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಅವರು 7 ಜನ ನಾಳೆ ತಮ್ಮ ಈ ಹೋಮ್ ಲೋನ್ ಸಿಂಡಿಕೇಟ್ ಬ್ಯಾಂಕಿನ ಎಕ್ಸ್ಪೋದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಸೊ ಎಲ್ಲರೂ ಗೃಹದ ಅಗತ್ಯತೆ ಇರುವವರು ತಾವೆಲ್ಲರೂ ಈ ಒಂದು 2 ದಿನಗಳ ಎಕ್ಸ್ಪೋಗೆ ಬಂದು ಈ ಒಂದು ಸಿಂಡಿಕೇಟ್ ಬ್ಯಾಂಕಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಜಯಪ್ರದವಾಗಿ ಮಾಡಬೇಕು ಹಾಗೂ ನಮ್ಮ ಬ್ಯಾಂಕಿಂದ ತಮಗೆ ಬೇಕಾದ ಗೃಹ ಸಾಲಗಳನ್ನು ತಾವು ತಗೊಳ್ಬೇಕಂತ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.